ಉಳ್ಳಾಲ ನಗರಸಭೆಯ ಇವತ್ತಿನ 31 ವಾರ್ಡ್ಗಳಲ್ಲಿ ಸರ್ವ ಪಕ್ಷಗಳು ಇವತ್ತು ಭಾಳಷ್ಟು ಶಾಂತಿಯುತವಾದ ಮತದಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಉಳ್ಳಾಲದ ಎಲ್ಲ ಪಕ್ಷದ ಮತದಾರರಿಗೂ ಈ ಪ್ರದೇಶದ ಎಲ್ಲ ನಾಯಕರಿಗಳಿಗೂ ನಾನು ಇಷ್ಟೊಂದು ಒಳ್ಳೆಯ ಶಾಂತಿಯುತವಾದ ಮತದಾನ ಮಾಡಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ 31 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ರಾಜ್ಯದ ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವರಾದ UT ಖಾದರ್ ಅವರು ಮತ್ತು ಎಲ್ಲ ಬ್ಲಾಕಿನ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಹಾಜಿ NS ಕರೀಮ್ರವರು, ಅಲ್ಪಸಂಖ್ಯಾತರ ಉಳ್ಳಾಲ ವಲಯದ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರವರು, ನಮ್ಮ ಭೂ ನ್ಯಾಯ ಮಂಡಲದ ಸದಸ್ಯರಾದ ಸುದರ್ಶನ್ ಶೆಟ್ಟಿಯವರು, ಇವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಉಳ್ಳಾಲದಲ್ಲಿ 31 ವಾರ್ಡ್ಗಳಲ್ಲಿ ಖಂಡಿತವಾಗಿ ಒಂದು 25 ಸೀಟುಗಳು ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗಿ ಗೆಲುವು ಸಾಧಿಸಿದೆ ಅಂತೇಳಿ ವಿಶ್ವಾಸ ನಮಗಿದೆ. ಅದಕ್ಕಾಗಿ ನಾನು ಎಲ್ಲ ದುಡಿದಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಈ ಪ್ರದೇಶದ ಎಲ್ಲ ನಾಯಕರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ 1 ಗಂಟೆಯ ತನಕ ಇನ್ನು ಬಾಕಿ ಉಳಿದಿದೆ. ಈ 1 ಗಂಟೆದ ಅಂತರದಲ್ಲಿ ಕೆಲವು ವಾರ್ಡ್ಗಳಲ್ಲಿ ಭಾಳಷ್ಟು ಕಡಿಮೆ ಮತ ಪೋಲಾಗಿದೆ. ಈಗ 1 ಗಂಟೆಯ ಒಳಗೆ ಎಲ್ಲ ಮತದಾರರು ಈ ಒಂದು ಬೂತಿಗೆ ಬಂದು ಮತ ಹಾಕ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಉಳ್ಳಾಲ ನಗರಸಭೆಯ ಆಡಳಿತವನ್ನು 5 ವರ್ಷಗಳಲ್ಲಿ ನಮ್ಮ ಆಡಳಿತ ಸ್ವಚ್ಛತವಾದ ಆಡಳಿತ ನಮ್ಮ ಪಕ್ಷ ಕೊಟ್ಟಿದೆ. ಅದಕ್ಕಾಗಿ ಈ ಪ್ರದೇಶದ ಎಲ್ಲ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.